ಬಂಟ್ವಾಳ ಪುರಸಭೆಗೆ ಪರಿಸರ ಇಲಾಖೆಯಿಂದ ಸ್ವಚ್ಛ ಬಂಟ್ವಾಳ ಪರಿಕಲ್ಪನೆಯಡಿ ಒದಗಿಸಲಾಗಿದ್ದ ಇಟಾಚಿ ಯಂತ್ರವು ಶೋರೂಮ್ನಿಂದ ಬಂದ ಬಳಿಕ 5 ವರ್ಷಗಳ ಕಾಲ ಬಳಕೆಯಾಗದೆ ಪುರಸಭೆ ಆವರಣದ ಹಿಂಭಾಗದಲ್ಲೇ ತುಕ್ಕು ಹಿಡಿತಾ ಇತ್ತು. ಇದೀಗ ಜಿಲ್ಲಾಧಿಕಾರಿಯವರ ನಿರ್ದೇಶನದ ಮೇರೆಗೆ ಯಂತ್ರವನ್ನ ದುರಸ್ತಿಗೊಳಿಸಿ ಕಾರ್ಯಾಚರಣೆಗೆ ಇಳಿಸಲಾಗಿದೆ. ಕಂಚಿನಡ್ಕ ತ್ಯಾಜ್ಯ ಸಂಸ್ಕರಣಾ ಘಟಕದಲ್ಲಿ ತ್ಯಾಜ್ಯ ನಿರ್ವಹಣೆ ಮತ್ತು ಸ್ವಚ್ಛತಾ ಕಾರ್ಯಗಳಿಗೆ ಬಳಸುವ ಉದ್ದೇಶದಿಂದ ಈ ಇಟಾಚಿ ಯಂತ್ರವನ್ನ ಪುರಸಭೆಗೆ ನೀಡಲಾಗಿದ್ದು, ಸಾರ್ವಜನಿಕರ ಹಣದಲ್ಲಿ ಖರೀದಿಸಲಾದ ಈ ದುಬಾರಿ ಯಂತ್ರ ಹಲವು ವರ್ಷಗಳ ಕಾಲ ನಿಷ್ಕ್ರಿಯವಾಗಿ ಉಳಿದಿತ್ತು. ಇನ್ನು ಈ ವಿಚಾರ ಪುರಸಭೆಯ ಸಾಮಾನ್ಯ ಸಭೆಗಳಲ್ಲಿ ಹಲವು ಬಾರಿ ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಇದೀಗ ಇಟಾಚಿ ಯಂತ್ರ, ದೊಡ್ಡ ಲಾರಿ ಹಾಗೂ ಹಲವು ಸಣ್ಣ ವಾಹನಗಳು ಹಾಳಾಗಿ ತುಕ್ಕು ಹಿಡಿಯುತ್ತಿದ್ದು, ಜಿಲ್ಲಾಧಿಕಾರಿಯವರು ಮಧ್ಯಪ್ರವೇಶಿಸಿ ಕ್ರಮ ಕೈಗೊಳ್ಳಬೇಕು ಎಂದು ಮಾಜಿ ಸದಸ್ಯರಾದ ಗೋವಿಂದ ಪ್ರಭು, ಮೊಹಮ್ಮದ್ ಶರೀಫ್ ಹಾಗೂ ಅಬೂಬಕರ್ ಸಿದ್ದಿಕ್ ಗುಡ್ಡೆಯಂಗಡಿ ಒತ್ತಾಯಿಸಿದ್ದರು. ಜಿಲ್ಲಾಧಿಕಾರಿಯವರ ನಿರ್ದೇಶನದ ಬಳಿಕ ಇಟಾಚಿ ಯಂತ್ರ ಕಾರ್ಯಾಚರಣೆಗೆ ಇಳಿದಿರುವುದು ಸಾರ್ವಜನಿಕರಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದ್ದು, ಇನ್ನು ಮುಂದೆ ಪುರಸಭೆಯ ವಾಹನಗಳು ಸಮರ್ಪಕವಾಗಿ ಬಳಕೆಯಾಗುವ ನಿರೀಕ್ಷೆ ವ್ಯಕ್ತವಾಗಿದೆ.